ಅವಧಿ ಮುಗಿದಂತಹ ಔಷಧಿ ಸೀಸಿಗಳನ್ನು ತೆಂಕೋ ಇರ್ಮಾಳು ಸರ್ಕಾರಿ ಶಾಲಾ ಸುಮಾರು 150 ಮೀಟರ್ ದೂರದಲ್ಲಿ ಎಸೆದು ಹೋಗಿರುವಂತಹ ಕಿಡಿಗೇಡಿಗಳ ಕೃತ್ಯದ ವಿರುದ್ಧ ಸ್ಥಳೀಯರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನೂರಾರು ಸೀಸಿಗಳನ್ನು ಶಾಲೆ ಸಮೀಪ ಹೆದ್ದಾರಿ ಪಕ್ಕದಲ್ಲಿ ಹಾಕಿ ಹೋಗಿತ್ತು. ಈ ದಾರಿಯಾಗಿ ಸಾರ್ವಜನಿಕರ ಸಹಿತ ಶಾಲಾ ಪುಟಾಣಿಗಳು ಸಂಚರಿಸ್ತಾ ಇದ್ದು, ಪುಟಾಣಿಗಳೇನಾದ್ರೂ ಅದನ್ನ ಸೇವಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತೆ. ಈ ರೀತಿ ಬೇಜವಾಬ್ದಾರಿಯಾಗಿ ವರ್ತಿಸಿದ ಔಷಧಿ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರಾದ ಹಿದಾಯತುಲ್ಲಾ ಆಗ್ರಹಿಸಿದ್ದಾರೆ. ನ್ಯಾಷನಲ್ ಹೈವೇ 66ರಲ್ಲಿ ಅವಧಿ ಮುಗಿದ ಮದ್ದನ್ನು ರಸ್ತೆ ಬದಿಯಲ್ಲಿ ಚೆಲ್ಲಿ ಹೋಗಿದ್ದಾರೆ. ಈ ರಸ್ತೆಯಲ್ಲಿ ಸಾರ್ವಜನಿಕರು ಮಕ್ಕಳು ದಿನಾಲು ಓಡಾಡುತ್ತಾರೆ. ಇವರು ಈ ಮದ್ದನ್ನು ಅಪ್ಪಿತಪ್ಪಿ ಇಲ್ಲಿಯಾದರೂ ಮಕ್ಕಳು ತಿಂದು ಬಿಟ್ಟರೆ ಅನಾಥ ಆಗುವ ಸಂಭವವಿದೆ. ಇದಕ್ಕೆ ಕೂಡಲೇ ನೀವು ತುರ್ತು ಕ್ರಮ ಕೊಳ್ಳುವಾಗ ನಿಮ್ಮಲ್ಲಿ